ಬೈಕಂಪಾಡಿಯಲ್ಲಿನ ಮಂಗಳೂರು ಉತ್ತರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಚಾರ ವಿಭಾಗದ ಸಹಾಯಕ ಆಯುಕ್ತ ಎಂಎ ನಟರಾಜ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೊರೋನಾದ ಪರಿಸ್ಥಿತಿಯಿಂದ ಹಿಂದಿನ ವರ್ಷ ವನ ಮಹೋತ್ಸವ ನಡೆಸಲಾಗದ ಇದ್ದುದರಿಂದ ಈ ಬಾರಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖಾಧಿಕಾರಿಗಳು ಸಭೆ ಸೇರಿ ಎಲ್ಲೆಲ್ಲಿ ಖಾಲಿ ಜಾಗಗಳಿವೆಯೋ ಆ ಭಾಗದಲ್ಲಿ ಗಿಡ ನೆಡುವ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಾಂಕೇತಿಕವಾಗಿ ವನ ಮಹೋತ್ಸವ ಚಾಲನೆ ನೀಡಿದ್ದು, ಮುಂದೆ ನರ್ಸರಿಯಲ್ಲಿ ಗಿಡಗಳನ್ನು ಪಡೆದು ಖಾಲಿ ಜಾಗಗಳಲ್ಲಿ ನೆಡುತ್ತೇವೆ. ಅಲ್ಲದೆ ಪಣಂಬೂರು, ಬೈಕಂಪಾಡಿ ಈ ಭಾಗವು ಕೃಷಿ ಸಂಪದ್ಭರಿತ ಜಾಗವಾಗಿದ್ದು, ಜೀವವೈವಿಧ್ಯಮಯ ಪ್ರಾಣಿ, ಪಕ್ಷಿ, ಪರಿಸರಗಳಿಗೆ ಯಾವುದೇ ಹಾನಿಯಾಗದಂತೆ ಅವುಗಳನ್ನು ಸಂರಕ್ಷಿಸುವ ಕರ್ತವ್ಯ ನಮ್ಮದಾಗಿದೆ ಎಂದರು. ಈ ಸಂದರ್ಭ ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಕೆಎಂ ಶರೀಫ್, ಎಸ್ಐ ಯೋಗೀಶ್ ಹಾಗೂ ಟ್ರಾಫಿಕ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕಳೆದ ವರ್ಷ ಕೂಡ ಕಷ್ಟ ಆಯಿತು. ಈಗ ಕೋವಿಡ್ ಪ್ಯಾಂಡಮಿಕ್ ಹೋಗ್ತದೆ ಕೂಡ ಇದೇ ಟೈಮಲ್ಲಿ ನಮಗೆ ಎಪಿಡೆಮಿಕ್ ಡಿಸೀಸ್ ಬಂದ ಕಾರಣ ಇದು ಮಾಡೋಕ್ಕಾಗಲಿಲ್ಲ. ಈ ವರ್ಷ ಮತ್ತೆ ಈಗ ಮೇಲಾಧಿಕಾರಿಗಳ ಸೂಚನೆ ಇವತ್ತೆಲ್ಲ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಮತ್ತು ವಸತಿ ಸಮುಚ್ಚಯಗಳಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಮಾಡಿಬಿಟ್ಟು ಈ ಗಿಡ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇಷ್ಟು ವರ್ಷ ನಾನು ನೋಡಿದಾಗೆ ಲಾರ್ಜ್ ಸ್ಕೇಲಲ್ಲಿ ನಾವು ಪ್ಲಾಂಟೇಷನ್ ಮಾಡ್ತೀವಿ. ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅದನ್ನು ಸರ್ವೆ ಮಾಡಿ 2 ತಿಂಗಳ ನಾವು ಅದಕ್ಕೆ ಮೀಟಿಂಗ್ ಮಾಡ್ತೀವಿ. ನಮ್ಮ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸಮಕ್ಷಮದಲ್ಲಿ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ವಿವಿಧ ಇಲಾಖೆಗಳು ಸೇರಿಬಿಟ್ಟು ನಾವೆಲ್ಲ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಗಿಡ ನೆಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಅದನ್ನು ಸರ್ವೆ ಮಾಡಿ ಗಿಡ ಹಾಕಲಿಕ್ಕೆ ಮುಂದೆ ಇವತ್ತು ಸಾಂಕೇತಿಕ ಆರಂಭ ಮಾಡಿದ್ವಿ. ಈಗ ನಾವು ನರ್ಸರಿಯಿಂದ ಒಳ್ಳೊಳ್ಳೆ ಗಿಡಗಳು ತಂದುಬಿಟ್ಟು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ನಾವು ಗಿಡ ಹಾಕಲಿಕ್ಕೆ ನಾವು